ನಾರ್ಮಲ್ ಮಜ್ಜಿಗೆನ ನೀವೆಲ್ಲರೂ ಕುಡ್ದಿರ್ತೀರ, ಬಟ್ ಒಂದ್ಸರಿ ಈ ಥರ ಸ್ಪೆಷಲ್ ಒಗ್ಗರಣೆ ಮಜ್ಜಿಗೆಯನ್ನು ಕುಡಿದು ನೋಡಿ. ಆ್ಯಕ್ಚುಲ್ ಆಗಿ ಮಜ್ಜಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಮಜ್ಜಿಗೆ ಇದೆಯಲ್ವಾ, ಜೀರ್ಣಿಗೆ, ಗ್ಯಾಸ್ಟ್ರಿಕ್ಕಿಗೆ ಹಾಗೆಯೇ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ತುಂಬಾ ಒಳ್ಳೆಯದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ವಿಶೇಷವಾಗಿರುವಂಥ ಮಜ್ಜಿಗೆಯನ್ನು ಮಾಡಲಿಕ್ಕೆ 1 ಕಪ್ಪಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ. ದಪ್ಪ ಮೊಸರಿದ್ರೆ ಮಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಮಜ್ಜಿಗೆ ಕೂಡ ಆಗುತ್ತೆ. 1 ಕಪ್ಪಷ್ಟು ಮೊಸರನ್ನು ಮೊದಲು ನಾವೇನು ಮಾಡೋಣ, ಸ್ವಲ್ಪ ಕಡಿದುಕೊಳ್ಳೋಣ. ನಾನೇನು ಮಾಡ್ತೀನಿ, ಮಿಕ್ಸಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. 1-2 ರೌಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಸಾಕು ಅಷ್ಟೇ. ಇಲ್ಲದಿದ್ದರೆ ಕುಡುಗೋಲಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಈ ಥರನ ಸಾಫ್ಟಾಗಿ ಮಾಡಬೇಕು ನೋಡಿ, ಗಂಟು ಗಂಟು ಇರಬಾರ್ದು. ಈ ಥರ ಆದ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇವಾಗ ನೀರೆಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ದಪ್ಪ ಮೊಸರಿಗೆ 3 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ, ಪರ್ಫೆಕ್ಟಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ನಾವೊಂದು ಇದಕ್ಕೆ ಸ್ಪೆಷಲ್ ಒಗ್ಗರಣೆಯನ್ನು ಹಾಕಬೇಕು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ಇಷ್ಟನ್ನು ಫಸ್ಟ್ ಒಂದು ಸ್ವಲ್ಪ ನೀವು ಈ ಥರ ಜಜ್ಜಿಬಿಟ್ಟು ಅಥವಾ ಗುದ್ದಿಬಿಟ್ಟು ಪುಡಿ ಮಾಡ್ಕೋಬೇಕು. ಹಾಗೆಯೇ 1 ಮೆಣಸು, ಬ್ಯಾಡಗಿ ಮೆಣಸನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 1 ಟೇಬಲ್ ಸ್ಪೂನ್ ಅಥವಾ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡ್ಕೊಂಡಿರುವಂತಹ ಒಣಮೆಣಸು ಹಾಗೆಯೇ ಕರಿ ಲೀವ್ಸನ್ನು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೊಂದು ಚೂರು ಫ್ರೈ ಆದ ನಂತರ ಇವಾಗ ಸ್ಟವನ್ನು ಬಂದ್ ಮಾಡಿ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಪುಡಿ ಹಾಕ್ಕೊಳ್ಳುವಾಗ ಸ್ಟವ್ ಆನ್ ಇಡಲೇಬೇಡಿ, ಬಂದ್ ಮಾಡಿ ಇಟ್ಕೊಳ್ಳಿ. ಕೊನೆಗೆ ಒಂದು ಸ್ವಲ್ಪ ಈ ಒಗ್ಗರಣೆ ತಣ್ಣಗಾದ ನಂತರ ಮಜ್ಜಿಗೆಗೆ ಮುಳುಗಿಸ್ಬಿಟ್ಟು, ಈ ಪಾತ್ರೆಯನ್ನು ಮುಳುಗಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಬಾಯಿ ನೀರೂರಿಸುವಂಥ ಸಖತ್ತಾಗಿರುವಂಥ ಘಮ ಘಮ ಅನ್ನುವಂಥ ಹೆಲ್ದಿ ಆಗಿರುವಂಥ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಒಗ್ಗರಣೆಯ ಸ್ಪೆಷಲ್ ಮಜ್ಜಿಗೆ ರೆಡಿಯಾಗಿದೆ. ಆ್ಯಕ್ಚುಲಾಗಿ ಈ ಮಜ್ಜಿಗೆ ಇದೆಯಲ್ವಾ, ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಕೂಡ ತುಂಬಾ ಒಳ್ಳೆಯದು, ಜೀರ್ಣೆಯನ್ನು ಹೆಚ್ಚಿಸಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಇರುತ್ತಲ್ವ, ಅದಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀವು ರಾತ್ರಿ ಹೊತ್ತಲ್ಲಿ ಬೇಕಾದರೂ ಕುಡಿಬೋದು, ದಿನಕ್ಕೆ 3 ಸರಿ ಬೇಕಾದರೂ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. 5 ವರ್ಷದ ನಂತರದ ಮಕ್ಕಳಿಗೆ ಕೂಡ ಕೊಡ್ಬೋದು. ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿದು ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.